ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಕೊರೋನಾ ಸೋಂಕಿಗೆ ಇವತ್ತು ಮತ್ತೊಬ್ಬ ವ್ಯಕ್ತಿ ಬಲಿಯಾಗಿದ್ದು ಸಾವಿನ ಸಂಖ್ಯೆ 4ಕ್ಕೆ ಏರಿದೆ. ತಾಲೂಕಿನಲ್ಲಿ ಇದುವರೆಗೆ 24 ಜನರಿಗೆ ಸೋಂಕು ಇರುವುದು ದೃಢಪಟ್ಟಿದೆ. ಅಥಣಿ ಪಟ್ಟಣದಲ್ಲಿ ಕನಕನಗರ, ಸಾಯಿನಗರ, ಶಾಂತಿನಗರ ಏರಿಯಾಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಗ್ರೀನ್ ಝೋನ್ ನಲ್ಲಿದ್ದಂತಹ ಅಥಣಿ ತಾಲೂಕಿನ ಜನರು ಈಗ ಬೆಚ್ಚಿ ಬಿದ್ದಿದ್ದಾರೆ. ಇಷ್ಟಾದರೂ ಕೂಡ ಜನದಟ್ಟಣೆ ಕಡಿಮೆಯಾಗಿಲ್ಲ. ಜನರು ಅಂತರವನ್ನು ಕಾಯ್ದುಕೊಳ್ತಾ ಇಲ್ಲ. ಕೆಲವೊಬ್ಬರು ಮಾತ್ರ ಮಾಸ್ಕ್ ಅನ್ನು ಧರಿಸದೆ ಓಡಾಡ್ತಾ ಇರುವಂತದ್ದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಅಥಣಿ ಪಟ್ಟಣದ ವ್ಯಾಪಾರಸ್ಥರಾದ ರಾಮನಗೌಡ ಪಾಟೀಲ ಅವರು ಮಾತನಾಡಿ, ಮಹಾಮಾರಿ ಕೊರೋನಾ ಬೇತಾಳನಂತೆ ಬೆನ್ನು ಬಿಡದ ಅಥಣಿ ತಾಲೂಕಿನ ಜನರಿಗೆ ಒಕ್ಕರಿಸಿದ. ಇದನ್ನು ಕಂಡು ನಾವು ಅಥಣಿ ಪಟ್ಟಣದ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಇಂದಿನಿಂದ ಸುಮಾರು 15 ದಿನಗಳ ಕಾಲ ಮುಂಜಾನೆ 9 ಗಂಟೆಯಿಂದ 3 ಗಂಟೆಯವರೆಗೆ ವ್ಯಾಪಾರ ಮಾಡಲು ಸ್ವಯಂ ಪ್ರೇರಿತರಾಗಿ ಒಪ್ಪಿಗೆ ಸೂಚಿಸಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲ ಅಂಗಡಿದಾರರು ದಿನನಿತ್ಯದ ವ್ಯಾಪಾರವನ್ನ ಮಾಡುವುದರ ಜೊತೆಗೆ ಗ್ರಾಹಕರಿಗೆ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿ ಗ್ರಾಹಕರಿಗೆ ಮಾಸ್ಕ್ ಧರಿಸಬೇಕೆಂದು ತಿಳಿ ಹೇಳಬೇಕು ಎಂದರು. ಕಳೆದ 2-3 ದಿವಸದಲ್ಲಿ ಅಥಣಿಯಲ್ಲಿ ಕೋವಿಡ್-19 ಕೇಸ್ಗಳ ಬಂದ ಕಾರಣ ದಯಮಾಡಿ ಅಥಣಿಗೆ ಬರುವಂಥ ಎಲ್ಲ ಗ್ರಾಹಕರು ಕಂಪಲ್ಸರಿ ಮಾಸ್ಕನ್ನು ಹಾಕೊಂಡು ಬರಬೇಕು. ಮಾಸ್ಕ್ ಹಾಕೊಂಡು ಯಾರು ಬರೋದಿಲ್ಲೋ ಅಂಥವ್ರ ಜೊತೆಯಲ್ಲಿ ನಾವು ವ್ಯಾಪಾರಸ್ಥರು ವ್ಯಾಪಾರ ಮಾಡಂಗಿಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿವಿ. ಅಥಣಿ ಪಟ್ಟಣದ ವ್ಯಾಪಾರಸ್ಥರು ಮತ್ತು ಪುರಸಭೆಯ ಮಾಜಿ ಸದಸ್ಯರಾದ ರಾಜು ಬುಲಾಬುಲೆ ಅವರು ಮಾತನಾಡಿ, ಕೊರೋನಾ ಮಹಾಮಾರಿಯು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಹೀಗಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಸೋಂಕಿತರು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಈಗಷ್ಟೇ ನಮ್ಮ ಅಥಣಿ ತಾಲೂಕಿನಲ್ಲಿ ಮಹಾಮಾರಿ ಕೊರೋನಾ ಒಕ್ಕರಿಸಿದೆ. ಹೀಗಾಗಿ ತಾಲೂಕಿನ ಜನರು ಅಂತರ ಕಾಯ್ದುಕೊಳ್ಳುವುದರ ಜೊತೆಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಹೇಳಿದರು. ಜನರಿಗೆ ವಿನಂತಿ ಮಾಡ್ಕೋದೇನೆಂದ್ರೆ, ಈಗ ಇಷ್ಟು ದಿವಸ ಕೊರೋನಾ ಅಥಣಿ ಒಳಗೆ ಇದ್ದಿದ್ದಿಲ್ಲ. ಈಗ ನಿನ್ನೆ ಮೊನ್ನೆಯಿಂದ ಕೇಸಾಗಿ ಡೆತ್ತು ಆಗಿದ್ದಾವೆ. ಅದಕ್ಕೆ ಎಲ್ಲ ಅವೇರ್ನೆಸ್ ಮೂಡಿಸ್ಬೇಕಾದ್ರೆ ನಾವು ಮಾಸ್ಕ, ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡಬೇಕು. ಮತ್ತು ನಾವು ಮಾರ್ಕೆಟ್ದವ್ರೆಲ್ಲ ಸ್ವಯಂ ಘೋಷಿತ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆ ತನಕ ಅಂಗಡಿ ಚಾಲೂ ಇರ್ತಾವೆ. ಮತ್ತು ಇದ್ರೊಳಗೆ ಯಾರು ಏನೋ ಖರೀದಿ ಮಾಡಿದ್ರೆ ಅದ್ರೊಳಗೆ ಬರಬೇಕು. ಅದ್ರ ಮುಂದೆ ಅಂಗಡಿ ಎಲ್ಲ ಬಂದ್ ಇರೋದ್ರಿಂದ ಯಾರು ಹಳ್ಳಿಯವರ ಕಡೆ ಬರಬಾರ್ದು ಅನ್ನಂಗೆ. ಒಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಜನರೇ ಸ್ವಯಂ ಪ್ರೇರಿತರಾಗಿ ಕೊರೋನಾ ನಿಯಂತ್ರಣಕ್ಕೆ ತಡೆ ಹಾಕ್ತಿದ್ದಾರೆ. ಸತೀಶ್ ಕೂಳಿ, ವಿ4 ನ್ಯೂಸ್ 24/7 ಅಥಣಿ.